ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನೇಮಕವಾಗದೆ ಅಭಿವೃದ್ಧಿ ಕುಂಠಿತವಾಗಿದೆ. ಇಂಧನ ಸಚಿವರ ಸ್ವಕ್ಷೇತ್ರದಲ್ಲಿ ಅಧಿಕಾರಿಗಳಿಲ್ಲದೆ ಕೆಲಸಗಳನ್ನು ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿ ಕೂಡಲೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ನೇಮಿಸಬೇಕೆಂದು ಆಗ್ರಹಿಸಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಈದು ಗ್ರಾಮ ಪಂಚಾಯತ್ ಸದಸ್ಯರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪಂಚಾಯತ್ ಉಪಾಧ್ಯಕ್ಷ ವಿಜಯಕುಮಾರ್ ಜೈನ್, ಕಾರ್ಕಳ ತಾಲೂಕಿನ ಈದು ಗ್ರಾಮ ಪಂಚಾಯತ್ನಲ್ಲಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ಆಡಳಿತವಿದ್ದು ಕಳೆದ 5 ತಿಂಗಳಿಂದ ಪಿಡಿಒ ಆಗಲಿ ಸೆಕ್ರೆಟರಿ ಆಗಲಿ ಇರುವುದಿಲ್ಲ. ಇದರಿಂದಾಗಿ ಅಭಿವೃದ್ಧಿ ಕಾರ್ಯ ಆಗುತ್ತಿಲ್ಲ. ಫೆಬ್ರವರಿ ನಡೆಯುವ ಗ್ರಾಮಸಭೆ ನಡೆಯದಿಲ್ಲ. ಸಾರ್ವಜನಿಕರು ತಮ್ಮ ಕೆಲಸಗಳಿಗೆ ಪದೇ ಪದೇ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ಬಂದು ಬೇಸರದಿಂದ ವಾಪಸ್ ಹೋಗುವ ದೃಶ್ಯ ಸರ್ವೇ ಸಾಮಾನ್ಯವಾಗಿದೆ. ತಾಲೂಕು ಪಂಚಾಯತ್ ಇಒ ಅವರಲ್ಲಿ ಹಲವಾರು ಬಾರಿ ಈ ಬಗ್ಗೆ ಮಾಹಿತಿ ನೀಡಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಸ್ವತಃ ಇಂಧನ ಸಚಿವರೇ ಶಾಸಕರಾಗಿದ್ದರೂ ಕೂಡ ಇತ್ತ ಗಮನ ಹರಿಸುತ್ತಿಲ್ಲ. ಸಚಿವರ ಕ್ಷೇತ್ರದಲ್ಲಿ ಇಂತಹ ದುರವಸ್ಥೆ ನಾಚಿಕೆಗೇಡು ಎಂದು ಹೇಳಿದರು. ಎಲ್ಲ ಕಡತಗಳು ಅರ್ಜಿ ತಗೊಂಡು ಅಲ್ಲಿ ಇರಬೇಕಾದ್ರೆ ಅಷ್ಟೇ, ಅದನ್ನು ಜನರಿಗೆ ಯಾವ ರೀತಿಯಲ್ಲಿ ಉತ್ತರಿಸಬೇಕಂತೇಳಿ ನಮಗೆ ಬಹಳ ಗೊಂದಲ ಆಗಿದೆ. 2-3 ಸರಿ ಜಿಲ್ಲಾ ಪಂಚಾಯತ್ಗೆ ಮನವಿ ಮಾಡಿದ್ದೇವೆ. ಅದಕ್ಕೆ ಬೇಕಂತ ಅರ್ಜಿಯನ್ನು ನಾವು ಕೊಟ್ಟಿದ್ದೇವೆ, ಬಿ ಅವರಿಗೆ ಕೊಟ್ಟಿದ್ದೇವೆ. ಯಾವ ರೀತಿಯಲ್ಲಿ ನಮಗೆ ಸ್ಪಂದನೆ ಸಿಗ್ತಾ ಇಲ್ಲ. ಈ ಕೂಡಲೇ ನಮಗೆ 15 ದಿನದ ಒಳಗೆ ಈ ಆಡಳಿತ ಅಧಿಕಾರಿಗಳನ್ನು ನೇಮಿಸಬೇಕು. ಇಲ್ಲಿಗೆ ನಮಗೆ ಚಾರ್ಜ್ ಕೊಟ್ಟರೆ ಆಗ್ಬೋದು. ಯಾವ ರೀತಿಯಲ್ಲಿ ವಾರದಲ್ಲಿ 3 ದಿನ ಆದರೂ ಆಗ್ಬೋದು ಅಥವಾ 6 ದಿನ ಆಗ್ಬೋದು. ಆದರೆ ನಮಗೆ ಅಧಿಕಾರಿಗಳು ಈ ಕೂಡಲೇ ಹೊರಗಡೆ ಕೊಡಬೇಕು. ಮತ್ತು ನಮ್ಮ ಗ್ರಾಮದ, ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಬಿಜೆಪಿ ಎಂಪಿ ಅವರಿದ್ದಾರೆ, ಉಸ್ತುವಾರಿ ಮಂತ್ರಿಗಳು ನಮ್ಮ ಅಂಗಾರವರಿದ್ದಾರೆ, ನಮ್ಮ ಊರಿನವರ ಶಾಸಕರಾದಂತಹ ಮಂತ್ರಿಗಳಿದ್ದಾರೆ. ಇಷ್ಟು ಇದ್ರೂ ಕೂಡ ನಮ್ಮ ತಾಲೂಕಿಗೆ, ನಮ್ಮ ತಾಲೂಕಿನಲ್ಲಿ, ನಮ್ಮ ಗ್ರಾಮ ಪಂಚಾಯತ್ಗೆ ಇಷ್ಟು ಕೊರತೆ ಆಗ್ತಾ ಇದೆ. ಯಾಕೆ ಕಲಿಸ್ತೇನೆ, ನಾಳೆ ಕಲಿಸ್ತೇನೆ ಅಂತ ಹಾಗೆ ಹೇಳಿದ್ರು. ಮತ್ತೆ ನಾನು ನಮ್ಮ ಮೆಂಬರ್ ಹತ್ರ 13 ಮಂದಿ ಹತ್ರ ಒಂದು ದಿವಸ ನಾನು ಮತ್ತು ಅಧ್ಯಕ್ಷರು ಒಟ್ಟಿಗೆ ಮಾತನಾಡಿ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಲ್ಲಿಗೆ ಹೋಗಬೇಕು,